ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವಂತಹ ವೀಕೆಂಡ್ ಕರ್ಫ್ಯೂನಿಂದ ರಾಜ್ಯದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಜೊತೆಗೆ ಆಟೋ, ಬಸ್, ಲಾರಿ ಚಾಲಕ, ಮಾಲಕರ ಪರಿಸ್ಥಿತಿಯೂ ಕೂಡ ಕಂಗೆಟ್ಟಿದೆ. ಈ ಕುರಿತು ನಮ್ಮ ಕುಡ್ಲ ವಾಹಿನಿಯೊಂದಿಗೆ ವಾಹನಗಳ ಚಾಲಕರು ಹಾಗೂ ಮಾಲಕರು ತಮ್ಮ ಸಂಕಷ್ಟವನ್ನ ಬಿಚ್ಚಿಟ್ಟಿದ್ದು ಹೀಗೆ. ಇವತ್ತು ಬೆಳಗಿಂದ ಏನಿಲ್ಲ, ಖಾಲಿ ಬಸ್ ಬರ್ತಾ ಉಂಟು, ಡೀಸೆಲ್ ದುಡ್ಡು ಬರ್ತಾ ಇಲ್ಲ. ಒಂದು ಸಾಯಂಕಾಲ ನಾವು ಡೀಸೆಲ್ ಹಾಕೋದಾ ಇಲ್ಲ ಓನರ್ ಕೊಡೋದಾ, ನಮ್ಮ ಸಂಬಳ ತೆಗೆಯೋದು ಗೊತ್ತಾಗ್ತಾಯಿಲ್ಲ. ನಿನ್ನೆ 50 ರೂಪಾಯಿ ಸಂಬಳ ತಗೊಂಡು ಹೋಗಿದ್ದೇವೆ, ಕಂಡಕ್ಟ್ರು ಡ್ರೈವರಿಗೆ 100 ರೂಪಾಯಿ ಕೊಟ್ಟಿದ್ದೇವೆ. ಇವತ್ತು ಅದೂ ಇಲ್ಲ ಜನ. ಇವತ್ತು ಈಗಲೇ ಸಿ ಇಲ್ಲ, ಕೆಲಸದವರು ಇಲ್ಲ, ಅಂಗಡಿ ಇಲ್ಲ, ಯಾವುದೂ ಇಲ್ಲ. ನಿನ್ನೆ ಬೆಳಿಗ್ಗೆ ಸ್ವಲ್ಪ ಅಂಗಡಿ ಓಪನ್ ಇತ್ತು, ಇವತ್ತು ಅದೂ ಇಲ್ಲ ಉಂಟು. ಖಾಲಿ ಗಾಡಿ ಬರ್ತದೆ, ಖಾಲಿ ಗಾಡಿ ಹೋಗ್ತಾ ಉಂಟು. ಇದಕ್ಕೆ ಸರ್ಕಾರದಿಂದ ನಮಗೆ ಏನು ಸಿಗ್ತಾ ಇಲ್ಲ, ಬಸ್ ಡ್ರೈವರು ಕಂಡಕ್ಟವರಿಗೆ. ಮತ್ತು ಓನರ್ಸ್ ಅವರು ಸಂಬಳ ತೆಗಿತಾರೆ, ಡೀಸೆಲ್ ಹಾಕಿಗೆ ದುಡ್ಡು ಬಂದಿಲ್ಲ, ಕಲೆಕ್ಷನ್ ಇಲ್ಲ ಅಂತಾದರೆ ಮತ್ತು ನಾವು ಸಂಬಳ ಎಲ್ಲಿ ಅಂತ ತೆಗಿಲಿ ನಾವು. ಇದಕ್ಕೆ ನಾವು ಸರ್ಕಾರವೇ ಇದು ಮಾಡಬೇಕು, ಏನಾದರೂ ಇದು ಮಾಡಿ ಕೊಡಬೇಕು ನಮಗೆ. ಇವತ್ತು ಜನಗಳು ಏನಿಲ್ಲ, ಇಲ್ಲಿ ಮಂಗಳೂರಲ್ಲಿ ಬೆಳಗ್ಗೆಯಿಂದ ಖಾಲಿ ಬರ್ತಾ ಉಂಟು. ಬಸ್ ಬಿಡಬೇಕಂತ ಹೇಳಿದರೆ ಜನಸಂಖ್ಯೆ ತುಂಬ ಕಡಿಮೆ ಉಂಟು. ಮಂಗಳೂರಿನಲ್ಲೆಲ್ಲ ಅಂಗಡಿ ಎಲ್ಲ ಬಂದಾಗಿದೆಲ್ಲ, 1% ಜನ ಇಲ್ಲ, ಬಸ್ಸೆಲ್ಲ ಖಾಲಿ ಬರ್ತಾ ಉಂಟು. ಈಗ ನಿಲ್ಲಿಸಲಿಕ್ಕಿಲ್ಲ, ಬಿಡಲಿಕ್ಕೆ ಸಲ್ಲ, ಸಂಜೆಯಾಗ ಡೀಸೆಲ್ಗೆ ಸಹ ಬರಲಿಕ್ಕಿಲ್ಲ ಹಣ. ಹಾಗೆ ಬಂದು ನೋಡಬೇಕು ಈಗ ಎಂತ ಅಂತ. ಜನ ಬಸ್ಸಲ್ಲಿ ಒಂದು ಜನ ಬರಲಿಕ್ಕೆ ಕೇಳೋದಿಲ್ಲ, ಎಲ್ಲ ಬಂದ್ ಮಾಡಿ ಪೊಲೀಸ್ ಅವ್ರದ್ದು ಕಿರಿಕಿರಿ ಉಂಟು ಇಲ್ಲಿ, ಅಲ್ಲಲ್ಲಿ ನಿಲ್ಲಿಸಿ ಜನಗಳು ಬರಲಿಕ್ಕೆ ಹೆದರ್ತಾ ಇದ್ದಾರೆ. ಭಾಳ ತೊಂದರೆ ಉಂಟು. ತೊಂದರೆ ಅಂದರೆ ಒಂದಿಷ್ಟಲ್ಲ, ಭಾಳ ತೊಂದರೆ ಉಂಟು. ನಮಗೆ ಒಂದು ಬಸ್ಸಿನ ಸೌಕರ್ಯ ಇಲ್ಲ. ನಾವು ಹಳ್ಳಿ ಕಡೆಯಿಂದ ಬರೋದು ಇಲ್ಲಿ ಸಿಟಿಗೆ. ಇಲ್ಲಿ ಬರುವಾಗ ಮಧ್ಯಾಹ್ನ ಬಂದು ಆಗಲೇ ಕಸ್ಟಮರ್ ಇಲ್ಲ ಅಂತ ಅಂಗಡಿ ಎಲ್ಲ ಬಂದ್ ಮಾಡಿದ್ದಾರೆ. ನಿನ್ನೆ ಕೂಡ ಹಾಗೆ ಮಧ್ಯಾಹ್ನ ಹೋಗಿದ್ದೇನೆ ನಾನು. ಇವತ್ತು ನಾನು ಇದು ಜನರ ಅದು ಜೀನ್ಸ್ ಅಂಗಡಿ ಸಾಮಾನು ಕಟ್ಟಿಕೊಡೋದು, ಅದಕ್ಕೆ ಹೌದು ಕೂಲಿ ಕೆಲಸ. ಅದೇ ಚೇತರಿಕೆ ಕಂಡು ಬಂದಿಲ್ಲ. ಅದರಲ್ಲಿ ಸಾಲ ಮಾಡಿದ್ದು ಇನ್ನೂ ಅದು ಕೊಡಲಿಲ್ಲ. ಅವರು ಸಾಲದವರು ಮನೆಗೆ ಬರ್ತಾರೆ. ಈಗ ಇನ್ನು ಪುನಃ ಬಂತು ಲಾಕ್ಡೌನು. ಏನು ಮಾಡೋದು, 2 ಮಕ್ಕಳು ಶಾಲೆ ಕಳೀತಿದ್ದಾರೆ. ಈ ಕಷ್ಟದಲ್ಲಿ ಎಷ್ಟು ಕಷ್ಟ ಕೊಡಬಾರ್ದು ಇವರು. ಒಂದು ಲಾಕ್ಡೌನ್ 10 ಗಂಟೆ ಮೇಲೆ ಇಟ್ಟರೆ ತೊಂದರೆ ಇಲ್ಲ, ನಾವು ಕೆಲಸ ಮಾಡೋದು. ಬಸ್ಸಿನವ್ರಿಗೆ ಕೂಡ ಬರೋದಿಲ್ಲ, ಬಸ್ ಜನ ಇಲ್ಲ ಅಂತ ಅವ್ರು ಬರೋದಿಲ್ಲ. ಬಸ್ಸಿನ ಪ್ರೈವೇಟ್ ಬಸ್ ಇರೋದು. ಮತ್ತು ನಮ್ಮ ಈ ಕೃಷಿಕರ ವಿಷಯ ಬಂದಾಗ ಕೃಷಿಕರಿಗೆ ಪೆನ್ಷನ್ ಎಲ್ಲ ರೀತಿಯ ಸೌಲಭ್ಯವನ್ನು ಸರ್ಕಾರ ಕೊಡ್ತಾ ಇದೆ. ಮತ್ತು ಸರ್ಕಾರಿ ಕೆಲಸವರಿಗೆ ಕೂಡ ಪೆನ್ಷನ್ ಇದರ ವಿವಿಧ ರೀತಿಯ ಸಹಾಯಧನ ಉಂಟು. ಆದರೆ ನಮಗೆ ಯಾವುದೇ ರೀತಿಯ ಸಹಾಯಧನ ಇಲ್ಲ. ನಮ್ಮದು ಪರಿಸ್ಥಿತಿ ಹಾಗೆ ಆಗಿದೆ ಇವಾಗ. ಅಂಥದ್ರಿಂದ ನಮಗೆ ಸಹ ಸರ್ಕಾರದಿಂದ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ನಾನು ಕಳಕಳಿಯಿಂದ ಕೇಳುತ್ತೇನೆ. ಲಾಕ್ಡೌನಿಂದ ನಮಗೆ ದುಡಿಯುವುದಕ್ಕೆ ಸ್ವಲ್ಪ ಜಾಸ್ತಿಯ ತೊಂದರೆ ಇದೆ. ಯಾಕೆಂದರೆ ಒಂದು ಕಡೆಯಿಂದ ಪ್ಯಾಸೆಂಜರ್ ಇಲ್ಲ, ಪಬ್ಲಿಕ್ ಇಲ್ಲ, ತುಂಬ ಕಡಿಮೆ ಇದ್ದಾರೆ. ಮತ್ತು ನಾವು ಲಾಕ್ಡೌನಿಂದ ನಮಗೆ ತೊಂದರೆ ಅಂತ ಹೇಳಿದರೆ ನಮ್ಮ ಒಂದು ದಿನದ ಒಂದು ಇದಕ್ಕೆ ತುಂಬ ತೊಂದರೆ ಆಗ್ತದೆ. ಯಾಕೆಂದರೆ ನಾವು ಇದರಲ್ಲೇ ಆಗಬೇಕು ನಮಗೆ ದುಡ್ದು. ಆದ ಕಾರಣ ಲಾಕ್ಡೌನ್ ಮಾಡಿದ್ದು ತಪ್ಪು ಅಂತ ನಾವು ಹೇಳೋದಿಲ್ಲ. ಏನೋ ಒಂದು ಸಾಂಕ್ರಾಮಿಕ ರೋಗ ಇದೆ ಅಲ್ಲ, ಇದು ಜಾಸ್ತಿ ಆಗೋದನ್ನು ತಡೆಯುವುದಕ್ಕೋಸ್ಕರ ಮಾಡಿರೋದು. ಅದು ನಿಜವಾಗ್ಲೂ ಒಂದು ಕೆಲಸ ಒಳ್ಳೆಯದೇ. ಆದರೆ ಏನಂತ ಹೇಳಿದರೆ ಇವಾಗ ನಮಗೆ ಈ ಎಡೆಯಲ್ಲಿ ನಮ್ಮದ ಒಂದು ದುಡಿಮೆಗೆ ಭಾಳ, ಈಗಾಗಲೇ ನಾವು ಎಲ್ಲ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ನಾವು ಎಷ್ಟೋ ದೂರ ಆಗಲಿ ಎಷ್ಟು ಹತ್ತಿರ ಆಗಲಿ ಬಂದು ದುಡಿಯೋದಕ್ಕೆ ಇಲ್ಲಿ ನಿಲ್ಲಲೇಬೇಕಾಗುತ್ತೆ. ಯಾಕೆಂದರೆ ಅದು ನಮ್ಮ ಒಂದು ಉದ್ಯೋಗ ಇದೆ, ಇದರಿಂದಲೇ ನಮ್ಮ ಜೀವನ ಹೋಗಬೇಕಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ದುಡಿಮೆಗೆ ಬರಲೇಬೇಕಾಗುತ್ತೆ, ಅನಿವಾರ್ಯತೆ. ಯಾಕೆಂತ ಹೇಳಿದರೆ ಇಲ್ಲಿ ಸಮಸ್ಯೆ ತುಂಬ ಇದೆ, ನಮಗೂ ಸಮಸ್ಯೆ ಇದೆ, ಪಬ್ಲಿಕ್ನವರಿಗೂ ಭಾಳ ತೊಂದರೆ ಆಗ್ತದೆ. ಯಾಕೆಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಯಾರಿಲ್ಲ. ಯಾಕೆಂದರೆ ಈಗ ಮೊದಲಾಗಿ ನೀವು ಒಂದು ನಮ್ಮ ಕುಡ್ಲ ಚಾನೆಲ್ನವರು ಇರ್ಬೋದು, ಅದು ನೀವು ಕೇಳಿದ್ದು ನಮಗೆ ಭಾಳ ಒಂದು ಖುಷಿಯಾಗಿದೆ. ಯಾಕೆಂದರೆ ನಾವು ಒಂದು ಆಟೋದವರಿಗೆ ಏನು ಸಮಸ್ಯೆ ಇದೆ ಅಂತ ಕೇಳಿದ್ದೀರಲ್ಲ, ಅದು ನಮಗೆ ಭಾಳ ಒಂದು ಒಳ್ಳೆಯ ಒಂದು ವಿಷಯ. ಯಾಕೆಂದರೆ